ನಮಸ್ಕಾರ ರೀ ನಮಸ್ಕಾರ ಸರ್. ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಗ್ಯಾಸ್ಟ್ರಿಕ್ ಅಂತ ತೋರಿಸ್ಕೊಳ್ಳೋಕ್ಕೆ 6 ವರ್ಷಗಳ ಹಿಂದೆ ಬಂದಿದ್ರಿ ಅಲ್ವಾ? 6 ವರ್ಷ ಆಯ್ತಾ ಬಂದೋಗಿ ನೀವು? ಅವಾಗ ಗ್ಯಾಸ್ಟ್ರಿಕ್ ಅಂದರೆ ಏನೇನು ತೊಂದರೆ ಆಗ್ತಾ ಇತ್ತು? ಎದೆ ಉರಿ, ಹಾಂ, ಎದೆ ನೋವು, ಹಾಂ, ಭುಜ ನೋವು, ಕುತ್ತಿಗೆ ನೋವು, ಮೈಕೈ ನೋವು, ಆಮೇಲೆ ಮೋಷನ್ ಕ್ಲಿಯರ್ ಆಗೋದಂಗೆ ಇರೋದು, ಬಾಡಿ ಹೀಟ್ ಅನ್ಸೋದು, ಇದೆಲ್ಲ ಪ್ರಾಬ್ಲಮ್ ಎಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ರಿ? 6 ವರ್ಷದಿಂದ ಅನುಭವಿಸ್ತಿದ್ದನ್ನು 6 ವರ್ಷದ ಹಿಂದೆ ನಮ್ಮಲ್ಲಿ ಒಂದು ಚಿಕಿತ್ಸೆ ತಗೊಂಡು ಹೋಗಿದ್ರಿ. ತಗೊಂಡ ಮೇಲೆ ಹೇಗೆ? ಫುಲ್ ಆರಾಮಲ್ಲ? ಗ್ಯಾಸ್ಟ್ರಿಕ್ ಅನ್ನೋದೇ ಸಮಸ್ಯೆ ಇಲ್ಲ. 6 ವರ್ಷದ ನಂತರ ಇವತ್ತು ಬರ್ತಿದ್ರಿ ನೀವು, ಹೌದಾ? ಇಲ್ಲಿವರೆಗೂ ನೀವು ಬಂದೇ ಇಲ್ಲ, ನಂತರ ಒಂದೇ ಸರಿ ಬಂದಿರತ್ತ, ಹೌದಲ್ಲ? ಹಾಂ, ನಿಜ ಅಲ್ಲ ಹೇಳ್ತಿರೋದು? ಫುಲ್ ಆರಾಮಿದ್ರಿ? ಹಾಂ, ಓಕೆ. ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳ್ತಾರೆ, ಏನಿಲ್ಲ ಅಲ್ಲ? ಸತ್ಯ ಅಲ್ಲ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್.